ಕರಾವಳಿ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಧರ್ಮ ದಂಗಲ್ ಹೆಚ್ಚಾಗಿ ನಡೆಯುತ್ತಿರುತ್ತದೆ ಎಂಬೆಲ್ಲ ಮಾತುಗಳನ್ನು ನಾವು ಕೇಳಿರ್ತೇವೆ. ಆದರೆ ಕಾಪುವಿನಲ್ಲಿರುವ ಈ ಪ್ರಖ್ಯಾತ ದರ್ಗಾ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ದರ್ಗಾದ ಒಳಗೆ ಪ್ರತಿದಿನ ಸ್ಥಳೀಯ ಹಿಂದೂಗಳೇ ದೀಪ ಹಚ್ಚೋದು ವಾಡಿಕೆಯಂತೆ. ಹಾಗಾದ್ರೆ ಏನಿದರ ವೈಶಿಷ್ಟ್ಯತೆ ನೋಡ್ಕೊಂಡು ಬನ್ನಿ. ಕಾಪು ಸಮುದ್ರ ಕಿನಾರೆಯಲ್ಲಿರುವ ಸೈಯದ್ ಅರಬಿ ವಲಿಯುಲ್ಲಾಹಿರವರ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಇಲ್ಲಿನ ವಾರ್ಷಿಕ ಸಫರ್ ಜಿಯಾರತ್ ಸಮಾರಂಭವು ಅತ್ಯಂತ ಸಂಭ್ರಮದಿಂದ ನಡೆಯಿತು. ಇದರಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರು ಕೂಡ ಭಾಗಿಯಾಗುತ್ತಾರೆ. ಕಾಪು ಕಡಲ ತಡಿಯಲ್ಲಿ ಮೊಗವೀರ ಸಮಾಜದ ಶ್ರೀಯಾನ್ ಕುಟುಂಬಕ್ಕೆ ಸೇರಿದ ಜಾಗದಲ್ಲಿ ಈ ದರ್ಗಾವಿದೆ. ಕ್ಯಾಲೆಂಡರ್ನ ಸಫರ್ ತಿಂಗಳ ಕೊನೆಯ ಬುಧವಾರ ಸಫರ್ ಜಿಯಾರತ್ ನಡೆಯುತ್ತದೆ. ಈ ಗುರು ಈ ಜಾಗಡು ಅರಬಿ ಸಮುದ್ರೋಡು ಬರ್ತದ್ದು ದಡಕ್ಕೆ ಸೇರಿನ ಕಾಯ್ಮಾಡಿ ಜನಕ್ಕೂ ದುಮ್ಮಿದಾಕಲು ನಮ್ಮ ಹೆಣ್ಣಿಗೆ ಪೂರಕ್ಕಲ್ಲ ಒಟ್ಟಾದ ಇಂಚಿನ ಪವಾಡ ಪುರುಷ ಆದುತ್ತೇನೆ ನಿಂಪಿನ ಒಂದು ಭಾವನೆ ಬರ್ತದೆ. ಮಕ್ಕಳು ಅವೇನು ಓದುದು ಯಾಕೆ ಗೋರಿದ ಪ್ರಕಾರ ಕಟ್ಟುದು ಪೂಜೆ ಪುರಸ್ಕಾರ ಮಲ್ತೊಂದು ಬರ್ತಾರೆ. ಎಂತ ಅಕಲು ಮಲ್ದೇರ ಅವೇ ಪ್ರಕಾರ ಕಿರಿಯನಕಲ್ಲ ಎಂತ ಅವೇನೇ ಹೊಂದಾಣಿಕೆ ಮಲ್ತೊಂದು ನಡ್ಕೊಂಡು ಬರ್ತಾರೆ. ಏನೇನು ಬರ್ತದೆ ಈ ಜಾಗದ ಪ್ರಾರ್ಥನೆ ಮಲ್ತದೆ ಅಕಲ ಕಷ್ಟದು ಪ್ರಾರ್ಥನೆ ಮಲ್ಪೇರ ಅಕಲ ಇಷ್ಟಾರ್ಥ ನೆರವೇರಿದೀನಿ ಅಂದು ಹಲವು ಥರದ ಪವಾಡ ಮೂಲಿ ಜಾಗಡು ನಡ್ಕೊಂಡಿರ್ತೀನಿ. ಅಂಚನೆ ಈ ಜಾಗಡು ಇಲ್ಲು ಎಂಕಲ ಇಲ್ಲು ಶ್ರೀಯನ್ ಮೂಲಸ್ಥಾನದಿಲ್ಲ ಮೂಲ ಎಂಕಲು ಶ್ರೀಯನ್ ಮೂಲಸ್ಥಾನದ ಕುಟುಂಬ ಬರ್ತದ ಮೂಲ ಒಟ್ಟಾದ ಉಳ್ಳು ತಿಂದಿದ್ದು ಪೂರ ಕೋಣಿತಿನ ಜಾಗ. ಅಂಚನೆ ನಮ್ಮ ದರ್ಗದ ಉರ್ಸುಲ ಕೆಲವು ವರ್ಷದಿಂದ ಈ ಜಾಗದ ನಡುತ್ತಿದ್ದು ಪೆದ್ದ ಸುಧಾರ್ ಕೇಂದ್ರಿನ ಜಾಗ. ಅಂಚನೆ ಗುರು ದರ್ಗದ ಅರಬಿ ದರ್ಗಾ ಬಂತು. ಅರಬಿ ಗುರು ಒಲೆಯರ ದರ್ಗಾ ಪಂಡಿತ ಎಂದು ಮಾಡ್ತಾವೆ ಪನ್ನೊಂದಪ್ಪ. ಅಂಚನೆ ಮೂರು ಇಂಥ ಕಮಿಟಿ ನಜರನ್ನೇ ಮಕ್ಕಳು ಎಡ್ಡ ಮೂಲು ಪುರ್ಮಾಟ ಮಲ್ದಿರು. ಅಂಚನೆ ಎಡ್ಡ ಇತ್ತಿರಲ್ಲ ಇನ್ನಿಕ ದಿನೋಟ್ಲ ಅರ್ಣ ಎತ್ತು ಪರಿಸರ ಮಲ್ತು ಕೊರದು ಈ ಜಾಗದ ಆ ಗುರುನ ಸನ್ನಿಧಾನೋಡು ಎಡ್ಡ ಬೇಲೆ ಮಲ್ತಿದ್ದು ಅರೆ ತೀರ್ನಾಥ ಕೆಲಸ ಮಲ್ತಿದ್ದು ಕೊರ್ಲು ಮಲ್ತೊಂದಿಲ್ಲೇರು. ಇಲ್ಲಿ ಉಡುಪಿ ಮಾತ್ರವಲ್ಲದೆ ಕೇರಳದಿಂದ ಭಟ್ಕಳದವರೆಗಿನ ಸಹಸ್ರಾರು ಮಂದಿ ಮುಸ್ಲಿಮರು ಭಾಗವಹಿಸುತ್ತಾರೆ. ಹಿಂದೂ ಮತ್ತು ಕ್ರೈಸ್ತರು ಕೂಡ ಭಾಗವಹಿಸಿ ತಮ್ಮ ಹರಕೆಯನ್ನ ಸಲ್ಲಿಸುವುದು ವಾಡಿಕೆಯಾಗಿದೆ. ಸುಮಾರು 150 ವರ್ಷಗಳ ಇತಿಹಾಸವಿರುವ ಈ ದರ್ಗಾದ ಉರುಸ್ ಕಾಪು ಜಾಮಿಯಾ ಮಸೀದಿಯ ಆಡಳಿತ ಮಂಡಳಿ ಮತ್ತು ವಾರ್ಷಿಕ ಉರುಸ್ ಕಮಿಟಿಯ ಉಸ್ತುವಾರಿಯಲ್ಲಿ ನಡೆಯುತ್ತದೆ. ಇದರ ಅಧೀನದಲ್ಲಿ ಶ್ರೀಯನ್ ಇವರ ಜಾಗದಲ್ಲಿ ಕಾರ್ಯಚರಿಸುತ್ತಿರುವ ಸೈಯದ್ ಅರಬಿ ವಲಿಯುಲ್ಲಾಹರವರ ಉರುಸ್ ಸಮಾರಂಭ ಇಸ್ಲಾಂ ಕ್ಯಾಲೆಂಡರ್ ಪ್ರಕಾರ ಸಫರ್ ತಿಂಗಳ ಕೊನೆಯ ಬುಧವಾರದಂದು ಪ್ರತಿ ವರ್ಷವೂ ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಂದು ಭಾವೈಕ್ಯತೆಯ ಕೇಂದ್ರ ಎಂದೇ ಪರಿಗಣಿಸಲ್ಪಡುವ ಸೈಯದ್ ಅರಬಿ ವಲಿಯುಲ್ಲಾಹರವರ ಸಫರ್ ಜಿಯಾರತ್ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರ ಸಹಕಾರದಲ್ಲಿ ನಡೆಯಲಿಕ್ಕಿದೆ. ಉಳಿದ ದಿನಗಳಲ್ಲಿ ದರ್ಗಾದ ಒಳಗೆ ಪ್ರತಿದಿನ ಸ್ಥಳೀಯ ಹಿಂದೂಗಳೇ ದೀಪ ಹಚ್ಚುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ವಾರ್ಷಿಕ ಉರುಸ್ ಸಂದರ್ಭದಲ್ಲಿ ಬರುವ ಭಕ್ತರೆಲ್ಲರಿಗೂ ಸಿಹಿಗಂಜಿ ಪ್ರಸಾದವನ್ನ ವಿತರಿಸಲಾಗುತ್ತದೆ. ಈ ಪ್ರಸಾದಕ್ಕೆ ಸ್ಥಳೀಯ ಹಿಂದೂಗಳು ಕೂಡ ಸಾಮಗ್ರಿಗಳನ್ನು ನೀಡುತ್ತಾರೆ. ಬೆಲ್ಲ, ಅಕ್ಕಿ, ಮಂಡಕ್ಕಿ, ಮಲ್ಲಿಗೆ ಮತ್ತು ಖರ್ಜೂರ ಇಲ್ಲಿಗೆ ಸಮರ್ಪಿಸುವ ವಿಶೇಷವಾದ ಹರಕೆಗಳಾಗಿದ್ದು ಭಕ್ತರಿಗೆ ಇದನ್ನ ಪ್ರಸಾದದ ರೂಪದಲ್ಲಿ ಹಂಚಲಾಗುತ್ತದೆ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಪ್ರೀತಿ ಸೌಹಾರ್ದತೆಯನ್ನು ಸಾರುವ ಇಂತಹ ವಿಶಿಷ್ಟ ಆಚರಣೆಗಳು ಕೋಮುವಾದದ ಸಂಘರ್ಷಕ್ಕೆ ಅಂತ್ಯ ಹಾಡಲಿ. ಆ ಮುಖೇನ ಕರಾವಳಿ ಮತ್ತೆ ಶಾಂತಿ ಪ್ರಿಯರ ನಾಡಾಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ ನ್ಯೂಸ್ 24x7.